ವಿಶ್ವ ಬುದ್ಧ ಧಮ್ಮ ಸಂಘ ಮತ್ತು ನಾಗಸೇನಾ ವಿದ್ಯಾಲಯದ ಜಂಟಿ ಆಶ್ರಯದಲ್ಲಿ ಇದೇ ನವೆಂಬರ್ 25 ಮತ್ತು 26ರಂದು ನಾಗಸೇನಾ ವಿದ್ಯಾಲಯದ ಆವರಣದಲ್ಲಿ 2 ದಿನಗಳ ಭಾರತ ಮಟ್ಟದ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. 72ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಬೌದ್ಧ ಧಮ್ಮಾಧಿವೇಶನವನ್ನು ಆಯೋಜನೆ ಮಾಡಿ 25ನೇ ತಾರೀಕು ಬೆಳಗ್ಗೆ 10 ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಈ ಅಧಿವೇಶನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಮ್ಮ ಸಂಘಟನೆಗಳ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡ 9:30 ನಾವು ಬುದ್ಧ ವಿಹಾರದಲ್ಲಿ ಸೇರ್ಕೋಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಭಾಷಣ ಮಾಡಿ ಅವರು ಹೋಗುವಂಥ ಸಂದರ್ಭಕ್ಕೆ ನಾವೆಲ್ಲರೂ ಶಿಸ್ತಿನ ಸಿಪಾಯಿಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಸ್ತು ಏನು ಅಂತ ನಾವು ತೋರಿಸ್ಕೊಡ್ಬೇಕು. ಸಂವಿಧಾನದ ಆಶಯಗಳೇನಿವೆ ಆ ಸಂವಿಧಾನದ ಆಶಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್, ಅಶೋಕ, ಬುದ್ಧ ಮತ್ತು ಬಸವಣ್ಣನ ಆಶಯ. ಅದೇ ಕಾರಣಕ್ಕಾಗಿ ನಾವು ಇದನ್ನು ಬೌದ್ಧ ಧಮ್ಮಾಧಿವೇಶನ ಅಂತೇಳಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವಿವಿಧ ಧರ್ಮಗಳ ಮಠಾಧಿಪತಿಗಳು, ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ಹಿರಿಯ ಭಿಕ್ಷು ಸಂಘ, ಹಾಗೇನೆ ಅನೇಕ ಶಾಸಕರು, ದೆಹಲಿ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಗೌತಮ್ ಅವರು, ಈ ರೀತಿ ಅನೇಕ ಜನ ಬರ್ತಾ ಇರುವಂಥ ನಮ್ಮ ಕಾರ್ಯಕರ್ತರು